ಕನ್ನಡದಲ್ಲಿ ಯಾವ ಮೂವಿನೂ ಇಷ್ಟುವರೆಗೆ ಆಯಿಲ್ ರಿಗಲ್ ಶೂಟ್ ಆಗಿಲ್ಲ. ಅದೊಂದು ಅಡ್ವೆಂಚರ್ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಡೈರೆಕ್ಟ್ರು. ಕಾಂತಾರದಲ್ಲಿ ಲೀಲನ ಅಪ್ಪನ ಪಾತ್ರವನ್ನು ಮಾಡಿದ್ದೆ, ತಬರನ ಪಾತ್ರದಲ್ಲಿ. ಹಿಂದೂ ಹುಡುಗ ಮತ್ತು ಮುಸ್ಲಿಂ ಹುಡುಗನ ಮಧ್ಯೆ ಅಲ್ಲಿ ಆ ಚೇಂಜಿಂದನೇ ಈ ಕಂಪ್ಲೀಟ್ ಫ್ಲೋ ಹೇಗೆ ಹೋಗ್ತಿರುತ್ತೆ ಫಸ್ಟ್ ಹಾಫಲ್ಲಿ ಅದು ಟ್ವಿಸ್ಟ್ ತಗೊಳ್ಳುತ್ತೆ. ರೀಲಲ್ಲೂ ಮುಸ್ಲಿಂ, ರಿಯಲಲ್ಲೂ ಮುಸ್ಲಿಂ ಆಗಿದ್ದೇನೆ. ಈ ಕಥೆಯಲ್ಲಿ ಯಾವ ರಿಲಿಜನ್ನು ಟಾರ್ಗೆಟ್ ಮಾಡ್ದಲೇ ಮಾನವೀಯತೆಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು ಒಂದು ಸ್ಟೋರಿ ಇಟ್ಕೊಂಡು ತೋರಿಸ್ತಾ ಇರೋ ಕತೆ. ನನ್ನ ಹೆಸರು ಹರ್ಷಿತ್ ಶೆಟ್ಟಿ ಅಂತ. ನಾನು ಮೂಲತಃ ಮಂಗಳೂರವನೇ, ಬಂಟ್ವಾಳ ನಮ್ಮ ಊರು. ನಂದು ಇದು 2ನೇ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ. ತುಳುವಲ್ಲಿ ಪೇಪರ್ ಸ್ಟೂಡೆಂಟ್ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತು, ಜನವರಿಯಲ್ಲಿ ರಿಲೀಸ್ ಆಗಿತ್ತು ಅದು. ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನಂದು ಕ್ಯಾರೆಕ್ಟರ್ ಬಂದು ಒಬ್ಬ ಬ್ರಾಹ್ಮಣ ಹುಡುಗನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಒಬ್ಬ ತುಂಟ ಬ್ರಾಹ್ಮಣ ಹುಡುಗನ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೇಗೆ ಅಂದರೆ ಬ್ರಾಹ್ಮಣ ಹುಡುಗ, ಮುಸ್ಲಿಂ ಹುಡುಗ ಮತ್ತು ಕ್ರಿಶ್ಚಿಯನ್ ಹುಡುಗ 3 ಜನ ನಮ್ಮದು ಕಾಲೇಜ್ ಸೀಕ್ವೆನ್ಸ್ ಕಂಪ್ಲೀಟ್ ಈ ಫಸ್ಟ್ ಹಾಫಲ್ಲಿ ಏನಿದೆ ಅಲ್ಲಿ ತೋರಿಸ್ಕೊಂಡು ಹೋಗ್ತೀವಿ. ಸೊ ನಾನು ಅದರಲ್ಲಿ ಈ ತುಂಟ ಹುಡುಗನಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಕ್ಯಾರೆಕ್ಟರ್. ಅಲ್ಲಿಂದ ಅದು ಒಬ್ಬ ಮೆಚೂರ್ಡ್ ಹುಡುಗನಾಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು 3 ಫೇಸ್ ಚೇಂಜ್ ಆಗುತ್ತೆ ನನ್ನ ಕ್ಯಾರೆಕ್ಟರಲ್ಲಿ ಥ್ರೂ ಔಟ್ ದ ಮೂವಿ. ಸೊ ಈ ಥರ ನಂದು ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ಸ್ಟೋರಿ ರೈಟರ್ ಆಗಿರುವಂಥ ಭಾಸ್ಕರ್ ಸರ್ ಅವರು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು. ಅವರು ರಿಲೀಸ್ ಟೈಮ್ ಸ್ಟ್ರೆಸ್ಸಲ್ಲಿ ಎಷ್ಟು ಅಂತ ನಮಗೆಲ್ರಿಗೂ ಗೊತ್ತಾ ಇದೆ. ಸೊ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆ ಬ್ಯಾಂಗ್ಳೂರಲ್ಲಿ ಸ್ಟಕ್ ಆದರು. ಸೊ ಅವರ ಆಬ್ಸೆನ್ಸಲ್ಲಿ ನಿಮ್ಗೆಲ್ರಿಗೂ ವಿಶಸ್ ಅಂತ ತಿಳಿಸಿದ್ದಾರೆ. ಸೊ ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ, ಕುದ್ರು ಬಿಯಾಂಡ್ ರಿಲೀಜನಲ್ಲಿ ನಾನು ಭವ್ಯ ಅಂತ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಬ್ರಾಹ್ಮಣ ಹುಡುಗಿ ಕ್ಯಾರೆಕ್ಟರ್, ಒಂದು ಪಕ್ಕದ ಮನೆ ಹುಡುಗಿ ಥರ ಕಾಣಿಸ್ಕೊಂಡಿದ್ದೀನಿ. ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ ಆಗಿದ್ದೀನಿ. ಇನ್ನೇನು 2 ದಿನದಲ್ಲಿ ನಿಮ್ಮೆಲ್ಲರೂ ಮುಂದೆ ಬರುತ್ತೆ, ನಿಮ್ಮೆಲ್ಲರೂ ಸಹಕಾರ ಬೇಕು. ಸೊ ಈ ಮೂವಿ ಸ್ಟೋರಿ ಲೈನ್ ಕೇಳಿದಾಗ ನಾನು ಹೈದ್ರಾಬಾದಲ್ಲಿ ಒಂದು ಶೂಟಿಂಗ್ ಹೋಗ್ತಾ ಇದ್ದೆ. ಆವಾಗ ನನಗೆ ಸರ್ ಕಡೆಯಿಂದ ಒಂದು ಕಾಲ್ ಬಂತು, ಈ ಥರ ಒಂದು ಕನ್ನಡ ಮೂವಿ ಮಾಡ್ತಾ ಇದ್ದೀವಿ ಅಂತ. ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಾ ಇರುತ್ತೆ, ಕಾಲ್ಸ್ ಬರುತ್ತಾ ಇರುತ್ತೆ. ಬಟ್ ನಮ್ಮ ಡೈರೆಕ್ಟ್ರು ಎಷ್ಟು ಆನ್ ಪಾಯಿಂಟ್ ಇದ್ರು ಅಂತ, ಅವ್ರು ಮತ್ತೆ ಫಾಲೋ ಅಪ್ ಮಾಡಿದ್ರು ಈವ್ನಿಂಗ್, ಕ್ಯಾರೆಕ್ಟರ್ ರೆಫರೆನ್ಸ್ ನೋಡಿದ್ರ ಅಂತ. ಆ ದಿನದಿಂದ ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದೇ ಸ್ಟ್ರೆಚಲ್ಲಿ ಶೂಟಿಂಗ್ ಕೂಡ ಮುಗಿಸಿದ್ವಿ. ನಾವು ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ 90% ಆಫ್ ದ ಶೂಟ್ ಮುಗಿಸಿ ಇವಾಗ ಇನ್ನೇನು 2 ದಿನದಲ್ಲಿ ನಿಮ್ಮ ಎದುರು ಬರ್ತಾ ಇದೆ. ಸೊ ವಿ ಆಲ್ ಆರ್ ಸೋ ಎಕ್ಸೈಟೆಡ್. ಕುದ್ರು ಅಂದರೆ ಒಂದು ದ್ವೀಪ ಅಂತ ಅರ್ಥ. ಸೊ ಒಂದು ನಮ್ಮ ದಕ್ಷಿಣ ಕನ್ನಡದ ಉಡುಪಿಯಲ್ಲಿ ಇರುವ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಫ್ಯಾಮಿಲಿಗಳ ನಡುವೆ ಇರುವ ಬಾಂಧವ್ಯದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಒಂದೊಳ್ಳೆ ಸೋಷಲ್ ಮೆಸೇಜ್ ಇರುವಂಥ ಮೆಸೇಜ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೆ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಐ ಆನ್ಸರ್ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡೈನಾ ಡಿಸೋಜಾ. ನಾನು ಸಕಲೇಶ್ಪುರದವಳು. ಸೊ ನಾನು ಕುದ್ರು ಮೂವಿಯಲ್ಲಿ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ರೇಷ್ಮಾ ಕ್ಯಾರೆಕ್ಟರ್ ಬಂದು ಚಿಲ್ಲಾಗಿ ಮಾಡ್ರನ್ ಆಗಿರೋ ಹುಡುಗಿ. ಸೊ ಈ ಚಾನ್ಸ್ ಹೇಗೆ ಸಿಕ್ತು ಅಂತ ಹೇಳಿದರೆ, ಡೈರೆಕ್ಟರ್ ನನಗೆ ಅಪ್ರೋಚ್ ಮಾಡಿದಾಗ ಈ ಕತೆ ಕೇಳಿ ನನಗೆ ತುಂಬ ಖುಷಿ ಆಯಿತು. ಈ ಕಥೆಯಲ್ಲಿ ಯಾವ ರಿಲಿಜನ್ನು ಟಾರ್ಗೆಟ್ ಮಾಡ್ದಲೇ ಮಾನವೀಯತೆಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು ಒಂದು ಸ್ಟೋರಿ ಇಟ್ಕೊಂಡು ತೋರಿಸ್ತಾ ಇರೋ ಕತೆ. ಸೊ ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಲವ್ ಮಾಸ್ ಸಿನಿಮಾಗಳನ್ನ ನೋಡಿದ್ದೀವಿ. ಬಟ್ ಈ ಥರ ಒಂದು ಒಳ್ಳೆ ಮೆಸೇಜ್ ಕೂಡ ಸಿನಿಮಾದಲ್ಲಿ ನನಗೆ ವರ್ಕ್ ಮಾಡಬೇಕಂತ ತುಂಬ ಆಸೆ ಇತ್ತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫರ್ಹಾನ್ ಅಂತ, ಮೂಲತಃ ಉದ್ಯಾವರ, ಉಡುಪಿ. ಸೊ ಬೇಸಿಕಲಿ ನಾನು ರಂಗಭೂಮಿ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೇನೆ. ಸೊ ಅಲ್ಲಿಂದ ಬಿಲಾಂಗ್ ಮಾಡ್ತೀನಿ. ಸೊ ಅಲ್ಲಿಂದಾಗಿ ನಾನು ಈ ಫಿಲ್ಮಿಗೆ ಇಂಟ್ರೊಡ್ಯೂಸ್ ಆದೆ. ನಮ್ಮ ಭಾಸ್ಕರ್ ಸರ್ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ಕುದ್ರುವಲ್ಲಿ ನಾನು ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಆಗಿ ನಾನು ಮೂಡಿ ಬಂದಿದ್ದೇನೆ. ಸೊ ಆರಿಫ್ ಅಂತ ಹೆಸರು ಫಿಲ್ಮಲ್ಲಿ. ಸೊ ರೀಲಲ್ಲೂ ಮುಸ್ಲಿಂ, ರಿಯಲಲ್ಲೂ ಮುಸ್ಲಿಂ ಆಗಿದ್ದೇನೆ. ಸೊ ನನಗೆ ಕ್ಯಾರೆಕ್ಟರ್ನ ಅಡಾಪ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗಿದೆ. ಸೊ ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ್ ಆಗಿರುವಂತಹ ಹರ್ಷಿತ್ ಆ್ಯಂಡ್ ಗಾರ್ಡಿಯನ್ ಸ್ಪಾರ್ಕಲ್ ಇವರು ಕೂಡ ನಮ್ಮೊಂದು
ಕುದ್ರುವಲ್ಲಿ ಇರುವಂತಹ ಒಂದು ಬಾಂಧವ್ಯತೆಯನ್ನು ಆ ಕಾಲೇಜ್ ಲೈಫನ್ನು ನಾವು ಆ ಫಿಲ್ಮಲ್ಲಿ ತೋರಿಸಿದ್ದೇವೆ. ಸೊ ಬೇಸಿಕಲಿ ನನಗೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಲು ತುಂಬ ಈಸಿ ಆಗಿದೆ. ಲೈಕ್ ನಾನು ಕಾಲೇಜ್ ಲೈಫಲ್ಲಿ ಇರುವಾಗಲೇ ನಂದು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ರೀಸೆಂಟ್ಲಿ BCom ಗ್ರ್ಯಾಜುಯೇಟ್ ಆಗಿದ್ದೀನಿ. ಸೊ ಓವರಾಲ್ ಮೂವಿ ತುಂಬ ಒಳ್ಳೆ ರೀತಿ ಹೊರಗೆ ಬಂದಿದೆ. ತಾವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಎಲ್ಲ ಮಾಧ್ಯಮದವರಿಗೆ ಹೃದಯದಿಂದ ನಮಸ್ಕರಿಸ್ತಾ ಇದ್ದೇನೆ. ನಾನು ಪೇರೂರು ಸತೀಶಾಚಾರ್ಯ, ರಂಗಭೂಮಿಯಿಂದ ಬಂದದ್ದು. ನಾನು ಕಾಂತಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದದಿಂದ ಕಾಂತಾರದಲ್ಲಿ ಲೀಲನ ಅಪ್ಪನ ಪಾತ್ರ ನಾನು ಮಾಡಿದ್ದೆ, ತಬರನ ಪಾತ್ರದಲ್ಲಿ. ಪ್ರಾಯಶಃ ಅದಾದಮೇಲೆ ಭಾಸ್ಕರ್ ಮಣಿಪಾಲ್ ಅಂತ ಅವರು ರಂಗಭೂಮಿ ಕಲಾವಿದರು, ಅವರೊಂದು ಫೋನ್ ಮಾಡಿ ಹೇಳಿದರು, ಇಂಥ ಕುದುರು ಫಿಲ್ಮ್ ಇದು ಒಂದು ಪಾತ್ರ ಮಾಡ್ತೀರಾ ಅಂತೇಳಿ. ನಾನು ಹೇಳಿದೆ ಆಯಿತು ಹೇಳಿದೆ. ಡೈರೆಕ್ಟರ್ ಹತ್ರ ಹೋಗುವಾಗ ಅಲ್ಲಿ ಅವರಿಗೆ ಒಪ್ಪಿಗೆ ಆಯಿತು. ನಾನು ಒಂದು ಪರಿಸರದಲ್ಲಿ ತೋಟದ ಕೆಲಸ ಮಾಡೋ ಎಣ್ಣೆ ಅಂಕಪ್ಪಣ್ಣ ಅಂತ ಒಂದು ಮನೆಯ ಕೆಲಸವನ್ನು ತೋಟದ ಕೆಲಸ ಮಾಡಿಕೊಂಡು ನಾನು ಆ ಪಾತ್ರವನ್ನು ನಾನು ಮಾಡಿದ್ದೇನೆ. ನನಗೆ ಯಾವ ರೀತಿಯಾಗಿ ನಿರ್ದೇಶಕರು ಹೇಳಿದ್ದಾರೆ, ನನಗೆ ಒಪ್ಪಿದ್ದ ಮಟ್ಟಿಗೆ ಪಾತ್ರಕ್ಕೆ ಜೀವ ಕೊಟ್ಟು ನಾನು ಮಾಡಿದ್ದೇನೆ. ದಯವಿಟ್ಟು ಹೊಸ ಕಲಾವಿದರನ್ನು, ಹಳೆಯ ಕಲಾವಿದರನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ತೂಕಾಡಿಸಿಕೊಂಡು ನಮ್ಮನ್ನು ಬೆಳೆಸಬೇಕು, ನಮ್ಮನ್ನು ಉಳಿಸಬೇಕು ಅಂತ ನಿಮ್ಮಲ್ಲಿ ಮಗದೊಮ್ಮೆ ಮನಸ್ಫೂರ್ತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಪ್ರಾಯಶಃ ಈ ಕುದುರು ಕಥೆಯಲ್ಲಿ ನಾವೊಂದು 25-30 ವರ್ಷಗಳ ಹಿಂದೆ ನಾವು ಹೇಗೆ ಒಟ್ಟಿಗೆ ಜೀವನ ಮಾಡಿಕೊಂಡು ಇತ್ತು, ಆ ಕಥೆಯನ್ನು ಇವರು ಹೆಕ್ಕಿ ತೆಗೆದಿದ್ದಾರೆ. ಪ್ರಾಯಶಃ ಒಳ್ಳೆ ಪಾತ್ರ ಇದೆ ಅಂತ ನನ್ನ ಅನಿಸಿಕೆ. ಬಟ್ ಅದರ ರಿಸಲ್ಟನ್ನು ನಾವು ನಿಮಗೆ ಪ್ರೇಕ್ಷಕರಿಗೆ ಬಿಟ್ಟಿದ್ದೇನೆ. ಅದು ತಪ್ಪಿರಲಿ ಒಪ್ಪಿರಲಿ ಅದನ್ನು ಹಂಸ ಕ್ಷೀರ ನ್ಯಾಯ ಕೊಡಬೇಕು, ನಮ್ಮನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಶಾಂತಿಯ ತೋಟವಾಗಿ ಇರುತ್ತಾ ಹೆಣ್ಣಿಗೆ ಮೆಟ್ಟಿಗೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಮೂರು ಸಮುದಾಯಗಳು ಸಿಗ್ತಾರೆ. ಅಲ್ಲೇನಾದರೂ ಬೇರೆ ಬದಲಾವಣೆ ಅದೇ ನಾವೊಂದು ಪಾಸಿಟಿವ್ ಸೈಡನ್ನೇ ತೋರ್ಸಕ್ಕೆ ಹೊರಟಿದ್ದೀವಿ. ಖಂಡಿತ ಅದು ಪಾಸಿಟಿವ್ ಸೈಡ್ ತೋರಿಸ್ಬೇಕಾದ್ರೆ ನಾವು ಫಸ್ಟ್ ನೆಗೆಟಿವ್ ಏನಾಗುತ್ತೆ ಅಂತಲೂ ತೋರಿಸ್ಬೇಕಾಗತ್ತೆ. ಸೊ ಅದೇ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಎಷ್ಟು ಪಾಸಿಟಿವ್ ಇದೆ, ಅದ್ರ ಜೊತೆಗೆ ನಾವು ಅದನ್ನು ನೆಗೆಟಿವ್ ಆಗಿ ತಗೊಂಡ್ರೆ ಯಾವ ಥರ ಆಗುತ್ತೆ, ಅದಕ್ಕೆ ಯಾವ ಥರ ಇನ್ಫ್ಲೂಯೆನ್ಸ್ ಆಗ್ಬೋದು ಅಂತ ತೋರಿಸೋದಕ್ಕೆ ಹೋಗಿ ಎಟ್ ದ ಎಂಡ್ ಆಬ್ವಿಯಸ್ಲಿ ನಾವು ಪಾಸಿಟಿವ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನು ಆಡಿಯನ್ಸಿಗೆ ಬಿಟ್ಟಿದ್ದು ಯಾವ ಥರ ರಿಸೀವ್ ಮಾಡ್ತಾರೆ ಅಂತ. ಈ ವಿಷಯದಲ್ಲಿ ಹೇಳಬೇಕು ಅಂದರೆ, ಈಗ ನೀವು ಹೇಳಿದ್ರೆ ಈಗ ಮೂರು ರಿಲಿಜನ್ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ರಿಲಿಜಿಯಸ್ ಸೆಂಟಿಮೆಂಟ್ ಏನಾದ್ರು ಹರ್ಟ್ ಆಗ್ಬೋದು ಅಂತ ನೀವು ಕೇಳ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇವರು ಬ್ಯಾಕ್ಗ್ರೌಂಡ್ ವರ್ಕ್ ಎಷ್ಟು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಸ್ಕ್ರಿಪ್ಟ್ ಮಾಡೋದ್ರಿಂದ ಡೈರೆಕ್ಷನ್ ಟೈಮಲ್ಲಿ ಯಾವುದೇ ರಿಲಿಜನ್ನ ನಾವು 3 ರಿಲಿಜನ್ ಸೇರಿಸಿ ಮಾಡ್ತಿದ್ರು ಯಾವುದೇ ರಿಲಿಜನ್ ಹರ್ಟ್ ಆಗ್ಬೋದು ಅನ್ನೋ ಪ್ರಯಾರಿಟಿ ತೊಗೊಂಡು ಕೆಲಸ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ಈಗ ನಾನು ಹಿಂದೂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ನಾನು ಹಿಂದೂ, ಮುಸ್ಲಿಂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋನು ಮುಸ್ಲಿಂ, ಸೊ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋನು ಕ್ರಿಶ್ಚಿಯನ್ನೇ. ಸೊ ಅದರಿಂದಾಗಿ ನಮಗೆ ಶೂಟ್ ನಡೀತಿರೋ ಟೈಮಲ್ಲೂ ಎಲ್ಲೂ ಅನ್ನಿಸ್ಲಿಲ್ಲ ಓಕೆ ಈ ಪಾಯಿಂಟ್ ನಮಗೆಲ್ಲಾದರೂ ನಮ್ಮ ರಿಲಿಜನ್ ಹರ್ಟ್ ಆಗ್ಬೋದು, ಇಲ್ಲ ಅವ್ರ ರಿಲಿಜನ್ ಹರ್ಟ್ ಆಗ್ಬೋದು ಅಂತ. ಸೊ ಅಷ್ಟು ಕೇರ್ ತೊಗೊಂಡು ಮೂವಿ ಮಾಡಿದ್ರಿಂದ ಎಲ್ಲೂ ಅದು ದಾರಿ ತಪ್ಪಿ ಹೋಗಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂದರೆ ನಾನು ಬ್ರಾಹ್ಮಣ ಹುಡುಗನ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಪರ್ಟಿಕ್ಯುಲರ್ಲಿ ಆ ಮೂವಿಗೆ ಆ ಬ್ರಾಹ್ಮಣನ ಒಂದು ನಾವು ಆ ಥರ ತೋರಿಸ್ಕೊಂಡು ಹೋಗಿದ್ವಿ, ಅದಕ್ಕೋಸ್ಕರ ಆ ಥರ ಮೆನ್ಷನ್ ಮಾಡ್ತಿದ್ವಿ ಅಷ್ಟೇ. ಸೊ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನೇ ಬರುತ್ತೆ. ಇಲ್ಲಿ ಬ್ರಾಹ್ಮಣ ಹುಡುಗನ ಒಂದು ತುಂಟದನ್ನು ಜಾಸ್ತಿ ತೋರಿಸಿದ್ದಕ್ಕೆ ಅದನ್ನ ಬ್ರಾಹ್ಮಣ ಅಂತ ಮೆನ್ಷನ್ ಮಾಡ್ತಿದ್ವಿ ಅಷ್ಟೇ. ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಜಾಸ್ತಿ ನಾವು ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಕ್ಟ್ ಥಿಯೇಟರ್ ಕೌಂಟ್ ಗೊತ್ತಿಲ್ಲ, ಬಟ್ ದೆನ್ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸ್ ಕೂಡ ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ 90% ಲೋಕಲ್ ಆರ್ಟಿಸ್ಟ್ನೇ ಹಾಕೊಂಡು ಮಾಡಿರೋದು. ಭಾಸ್ಕರ್ ಮಣಿಪಾಲ್ ಅವರು ಇದ್ದಾರೆ,
ಆ್ಯಂಡ್ ನಮಿತಾ ಅಂತ ಮಂಗಳೂರು ಅವರಿದ್ದಾರೆ, ಶಿಲ್ಪಾ ಕರ್ಕೇರ ಅವರಿದ್ದಾರೆ. ಸೊ ನಮ್ಮ ಮೂವಿಯಲ್ಲಿ ಆಲ್ಮೋಸ್ಟ್ 90% ಎಲ್ಲ ಲೋಕಲ್ ಡ್ರಾಮಾ ಆರ್ಟಿಸ್ಟ್ಗಳನ್ನೇ ಹಾಕೊಂಡು ಮಾಡಿರೋವಂಥದ್ದು. ಇನ್ನೊಬ್ಬರು ವಿನುತಾ ಗೌಡ ಅಂತ ಅವರು ಬ್ಯಾಂಗ್ಳೂರವರು ನಾಜಿಯಾ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಕನ್ನಡ ಯಾವುದು ಯೂಸ್ ಆಗ್ತದೆ, ಮಂಗಳೂರು ಕನ್ನಡನ ಅಥವಾ ಬ್ಯಾಂಗ್ಳೂರು ಕನ್ನಡ? ನಾವು ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಟಚ್ ಮಂಗಳೂರು ಕನ್ನಡಕ್ಕೆ ಕೊಟ್ಟಿದ್ದೀವಿ. ಬಟ್ ಬರೀ ಮಂಗಳೂರು ಕನ್ನಡನೇ ಅಂತ ಬರಲ್ಲ. ನಮ್ಮ ಫ್ಯಾಮಿಲಿಲಿ ಬಂದಾಗ ಒಂದು ಸ್ವಲ್ಪ ಮಂಗಳೂರು ಕನ್ನಡ ಬರುತ್ತೆ, ಇನ್ನೊಂದು ಫ್ಯಾಮಿಲಿಗೆ ಹೋದಾಗ ಜನರಲ್ ಕನ್ನಡ ಅಂತ ಬರುತ್ತೆ. ಬಿಕಾಸ್ ಅವರು ನಾಜಿಯನ್ ಫ್ಯಾಮಿಲಿ ಬೇರೆ ಕಡೆಯಿಂದ ಬಂದವರಾಗಿರ್ತಾರೆ. ಸೊ ಹಾಗಾಗಿ ಅವ್ರದ್ದು ನಾರ್ಮಲ್ ಕನ್ನಡನೇ ಇರುತ್ತೆ. ಶೂಟ್ ಮಾಡಿರೋದು ಕನ್ನಡದಲ್ಲಿ, ಆಮೇಲೆ ತುಳುಗ್ ಡಬ್ ಮಾಡಿರೋದು. $1.2 CR ಬಜೆಟ್, ಪ್ರಮೋಷನ್ ಬಿಟ್ಟು. ಆ್ಯಂಡ್ ನಾವು ಒಂದು ಪೋರ್ಷನ್ ಆಯಿಲ್ ರಿಗ್ನ ನಾವು ಹೊರಗಡೆ ದುಬೈಯಲ್ಲಿ ಶೂಟ್ ಮಾಡಿದ್ದೀವಿ. ಅದು ಒನ್ ಆಫ್ ದಿ, ಅಂದರೆ ಕನ್ನಡದಲ್ಲಿ ಯಾವ ಮೂವಿನೂ ಇಷ್ಟುವರೆಗೆ ಆಯಿಲ್ ರಿಗ್ಗಲ್ಲಿ ಶೂಟ್ ಆಗಿಲ್ಲ. ಅದೊಂದು ಅಡ್ವೆಂಚರ್ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಡೈರೆಕ್ಟ್ರು, ನೋಡಬೇಕೇನು. ಅದು ಆ್ಯಕ್ಚುಲಿ ರಿಯಲ್ ರಿಗ್ಗಲ್ಲಿ ಹೋಗಿ ನಾವು ಶೂಟ್ ಮಾಡಿದ್ದು. ಯೂಶಲಿ ನಮ್ಮ ಪ್ರೊಡ್ಯೂಸರ್ ಅದೇ ಬ್ಯಾಕ್ಗ್ರೌಂಡರ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಆ ಪರ್ಮಿಷನ್ ಎಲ್ಲ ಈಸಿ ಆಯಿತು. ಅದರಿಂದ ಅಲ್ಲಿ ಹೋಗಿ ಶೂಟ್ ಮಾಡಿ ಆ ರಿಯಾಲಿಟಿನ ಹಾಗೆ ತೋರಿಸಿದ್ದೀವಿ. ಆಮೇಲೆ ಆ ಪೋರ್ಷನ್ನೇ ಮೂವಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲೊಂದು ಇನ್ಸಿಡೆಂಟ್ ನಡೆಯುತ್ತೆ ಹಿಂದೂ ಹುಡುಗ ಮತ್ತು ಮುಸ್ಲಿಂ ಹುಡುಗನ ಮಧ್ಯೆ. ಸೊ ಅಲ್ಲಿ ಆ ಚೇಂಜಿಂದನೇ ಈ ಕಂಪ್ಲೀಟ್ ಫ್ಲೋ ಹೇಗೆ ಹೋಗ್ತಿರುತ್ತೆ ಫಸ್ಟ್ ಹಾಫಲ್ಲಿ ಅದು ಟ್ವಿಸ್ಟ್ ತೊಗೊಳುತ್ತೆ. ಸೊ ಅದು ತುಂಬ ಮೇಜರ್ ಪೋರ್ಷನ್ ಆಗಿರೋದ್ರಿಂದ ಅಲ್ಲಿ ಹೋಗಿ ನಾವು ಅಷ್ಟು ರಿಯಲ್ ಆಗಿ ಶೂಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಬಂದಿದೆ. 1 hour 56 minutes. 4 ಸಾಂಗ್ ಇದೆ. ಸಾಂಗ್ಗಳು ಆಲ್ರೆಡಿ ರಿಲೀಸ್, 4 ಸಾಂಗ್ನ ರಿಲೀಸ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಒಂದು ಸಾಂಗ್ನ ರಾಘವೇಂದ್ರ ಜನ್ಸಲ ಸರ್ ಅವರು ಹಾಡಿದ್ದಾರೆ. ಆ ಸಾಂಗಿಗಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ವಿ ಆಲ್ ಆರ್ ಸೋ ಎಕ್ಸೈಟೆಡ್. ಆ ಸಾಂಗಲ್ಲಿ ದಕ್ಷಿಣ ಕನ್ನಡದ ಬ್ಯೂಟಿನ ತೋರಿಸಿದ್ದೀವಿ ನಾವು. ನೋಡಬೇಕು, ಎಕ್ಸೈಟೆಡ್ ಅಷ್ಟೇ ಹೇಳ್ಬೋದು ಒಂದು ವರ್ಡಲ್ಲಿ ಹೇಳಬೇಕಂದ್ರೆ. ಆಲ್ರೆಡಿ ಮೆನ್ಷನ್ ಮಾಡಿದ್ರು, ನಾವು ಆ್ಯಕ್ಚುಲಿ ಕನ್ನಡ ಮತ್ತು ತುಳು ಒಂದೇ ದಿನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಇವಾಗ ಫಸ್ಟ್ ಆಲ್ ಓವರ್ ಕರ್ನಾಟಕ ನಾವು ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಆಮೇಲೆ 20th ಅಂದರೆ 1 ವಾರ ಬಿಟ್ಟು ನಾವು ತುಳುವಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಏರಿಯಾದಲ್ಲಿ ಮತ್ತೆ ತುಳುವಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ಕನ್ನಡದಲ್ಲಿ ಬಂದಾಗ ಮಕ್ಕಳಿಗೆ ಏನಾದರೂ ಟೈಟಲ್ ಏನಾದರೂ ಇಲ್ಲ, ಕುದ್ರು ಇಸ್ ಅ ಜನರಲ್ ನೇಮ್. ಕುದ್ರು ಅಂದರೆ ದ್ವೀಪ ಅಂತ ಇಲ್ಲಿ ಮಾತ್ರ ನಾವು ರೆಫರ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೆದಿತ್ತು, ನಾವು ಟೈಟಲ್ ಚೇಂಜ್ ಮಾಡಬೇಕಾ ಏನು ಅಂತ. ಬಟ್ ಕುದ್ರು ಸ್ವಲ್ಪ ಕ್ಯಾಚಿ ಆಗಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಲ್ಯಾಂಗ್ವೇಜ್ಗೂ ಒಂದೇ ಹೆಸರನ್ನ ಇಟ್ಟಿದ್ದೀವಿ, ಕುದ್ರು ಅಂತ. ಅದೇ ತುಳು ಆ್ಯಕ್ಚುಲಿ ನಾವು ಒಟ್ಟಿಗೆ ರಿಲೀಸ್ ಮಾಡಬೇಕಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಟೆಕ್ನಿಕಲ್ ಎರರ್, ಸೆನ್ಸರ್ ಬೋರ್ಡಿಂದ ಸ್ವಲ್ಪ ಕಾರಣಾಂತರಗಳಿಂದ 1 ವಾರ ಡಿಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಆ್ಯಕ್ಚುಲಿ ಪ್ರೊಡ್ಯೂಸರ್ ಕೂಡ ಇಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅವ್ರು ಇವತ್ತು ಆ್ಯಕ್ಚುಲಿ ನಮಗೆ ಸರ್ಟಿಫಿಕೇಟ್ ಸಿಗಬೇಕಿತ್ತು, ಬಟ್ ಅದೊಂದು 2 ದಿನ ಲೇಟ್ ಆಗುತ್ತೆ. ಸೊ ಅದಕ್ಕೆ 1 ವಾರ ಡಿಲೇ ಮಾಡುತ್ತೆ. ಇನ್ನೇನು ಕ್ವಶನ್ ಇಲ್ಲ ಅಂದರೆ ನಾವು ಮೋಸ್ಟ್ಲಿ ಮುಗಿಸ್ಬೋದು ಅಂದ್ಕೊಂಡಿದ್ದೀನಿ ಈ ಪ್ರೆಸ್ ಮೀಟ್ನ. ಸೊ ನಮ್ಮದು ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲ ಜನತೆಗೆ ಹೊಸಬರು ಸಿನಿಮಾ ಅಂತ ಅಂದ್ಕೊಂಡು ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ತುಂಬ ಇಷ್ಟಪಟ್ಟು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ನಾವು ಮಾತ್ರ ಅಂತ ಹೇಳ್ಕೊಳ್ಳೋಲ್ಲ, ನಾನು ಟೆಕ್ನಿಷಿಯನ್ಸ್ಗಳು ತುಂಬ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ರೈನ್ ಎಫೆಕ್ಟ್ ಸೀನ್ಗಳು ತುಂಬ ಇದೆ. ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ರೈನ್ ಎಫೆಕ್ಟಲ್ಲೇ ಹೋಗುತ್ತೆ. ಸೊ ನಮಗೆ ಈ ನ್ಯಾಚುರಲ್ ರೈನ್ ಜೊತೆ ಆರ್ಟಿಫಿಷಿಯಲ್ ರೈನ್ನ ಅಷ್ಟೇ ನೀಟಾಗಿ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಸೊ ತುಂಬ ಎಫರ್ಟ್ಸ್ ಇನ್ವಾಲ್ವ್ ಆಗಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಎಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವೆಷ್ಟೇ ಎಫರ್ಟ್ ಹಾಕಿದ್ರು ಎಟ್ ದ ಎಂಡ್ ಎಲ್ಲನೂ ಆಡಿಯನ್ಸ್ ಕೈಯಲ್ಲಿರೋದು.
ಸೊ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ. ನಮ್ಮ ಪ್ರೊಡ್ಯೂಸರಿಗೂ ಡೈರೆಕ್ಟ್ರಿಗೂ ಇದು ಫಸ್ಟ್ ಹೊಸ ಪ್ರಯತ್ನ. ಬಟ್ ಫಸ್ಟ್ ಮೂವಿ ಆದ್ರೂ ನಮ್ಮ ಯಾರಿಗೂ ಎಲ್ಲೂ ಪ್ರೊಡಕ್ಷನ್ ವ್ಯಾಲ್ಯೂವಲ್ಲಿ ಎಲ್ಲೂ ಅದು ಹೊಸ ಪ್ರೊಡಕ್ಷನ್ ಅಂತ ಅನಿಸೇ ಇಲ್ಲ. ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ನಮಗೆ ಒಂದು ಎಲ್ಲ ಥರನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಆಡಿಯನ್ಸ್ ಹತ್ರ ಕೇಳೋದಿಷ್ಟೇ, ನೀವು ಯಾವತ್ತೂ ಹೊಸಬ್ರನ್ನ ಕೈ ಬಿಡಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿ ನಮ್ಮನ್ನು ಕೈ ಹಿಡಿದು ನಡೆಸಿ, ಸೊ ದಟ್ ನಾವು ನಾಳೆ ಇನ್ನೊಂದಷ್ಟು ಹೊಸ ಪ್ರಯತ್ನ ಜೊತೆಗೆ ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ನಮ್ಮನ್ನು ಆಡಿಯನ್ಸ್ಗೆ ಪರಿಚಯ ಮಾಡುವಂಥ ಒಂದು ಫೇಸ್. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.